ಭಾರತೀಯ ಲೆಕ್ಕ ಪರಿಶೋಧಕರ ಮಂಗಳೂರು ಶಾಖೆ ವತಿಯಿಂದ ಸ್ವಾಧ್ಯಾಯ ಎಂಬ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಇನ್ನು 500ಕ್ಕೂ ಹೆಚ್ಚು ಲೆಕ್ಕ ಪರಿಶೋಧಕರು, ವಿದ್ಯಾರ್ಥಿಗಳು ಹಾಗೂ ಕೈಗಾರಿಕೋದ್ಯಮಿಗಳು ಭಾಗವಹಿಸಿದ್ರು. ಮಂಗಳೂರಿನ TMA5 ಅಂತಾರಾಷ್ಟ್ರೀಯ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಸ್ವಾಧ್ಯಾಯ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಇನ್ನು ಕಾರ್ಯಕ್ರಮವನ್ನು ಭಾರತ ಸಮೂಹ ಸಂಸ್ಥೆಗಳ ಕಾರ್ಯಕಾರಿ ನಿರ್ದೇಶಕ ಅನಂತ್ ಜಿ ಪೈ ಅವರು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಸರಿಸುಮಾರು 70% ಯುವ ಜನತೆ ಭಾರತದಲ್ಲಿದ್ದಾರೆ. ಯುವ ಜನತೆಗೆ ಸರಿಯಾದ ಮಾರ್ಗದರ್ಶನ ಸಿಗಬೇಕು. ಆ ಮೂಲಕ ದೇಶ ಪ್ರಗತಿಯತ್ತ ಸಾಗಲು ಸಾಧ್ಯ ಅಂತ ಹೇಳಿದ್ರು. Like I said, there's a lot of things that come into play here, and especially the auditors have a very important role. I always tell one in a joking way that today an auditor is not just an auditor, but is also a friend, philosopher, and guide. A friend in times of need, when you're stressed out, and he can come give you some professional advice. A philosopher will probably when trying to tell his client that if he's slowly veering off the path, of the right path, he has to come in with an iron stick and tell, hey, you're not supposed to be doing this. ಇನ್ನು ಕೇಂದ್ರ ವೃತ್ತಿ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥ ರಂಜಿತ್ ಕುಮಾರ್ ಅಗರ್ವಾಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ವೇಳೆ ಕೇಂದ್ರ ಸಮಿತಿಯ ಸದಸ್ಯ ಮತ್ತು ಐಡಿಟಿಸಿ ಮುಖ್ಯಸ್ಥ CA ಮಧುಕರ್, ಭಾರತ್ ಫೋರ್ಸ್ ಕಂಪನಿಯ ಕಾರ್ಯಕಾರಿ ನಿರ್ದೇಶಕ ಕಿಶೋರ್ ಎಂ ಸಾಲೆತ್ತೂರು, ಕರ್ನಾಟಕ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ YV ಬಾಲಚಂದ್ರ, ಮಂಗಳೂರು ಶಾಖೆಯ ಅಧ್ಯಕ್ಷ ಶಿವಾನಂದ್ ಪೈ, ಕಾರ್ಯದರ್ಶಿ ರವಿರಾಜ್ ಬಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಶರತ್ ಸಾಲಿಯನ್, V4 News 24/7 ಮಂಗಳೂರು.